ಕಾಸರಗೋಡು ಮತ್ತು ಸುಳ್ಯ, ಕಣ್ಣೂರು ಮತ್ತು ಉಪ್ಪಳದಲ್ಲಿ ವ್ಯಾಪಾರ ಉದ್ಯಮದಲ್ಲಿ ತನ್ನದೇ ಆದಂಥ ಒಂದು ವ್ಯವಸ್ಥಿತವಾಗಿ ಒಂದು ಸಂಸ್ಥೆಯನ್ನು ಬೆಳೆಸಿದಂಥ ಇಬ್ರಾಹಿಂ ಸಿ.ಎಚ್. ಇವರ ಸುಪುತ್ರರು. ಸಾಧಾರಣ ಒಂದು 6, 7, 8 ಶಾಪ್. ಇದು ನಮ್ಮದು 9ನೇ ಮಳಿಗೆ ಪುತ್ತೂರಿನಲ್ಲಿ ಲವ್ಲಿ ಸಿಲ್ಕ್ಸ್ ಅಂತೇಳಿ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸ್ತಾ ಇವತ್ತಿನ ಈ ಮಳಿಗೆಯನ್ನು ಇವರ ಈ ಮಳಿಗೆ ಮಾಲಕರ ತಂದೆ ತಾಯಿಯಾದಂಥ ಇಬ್ರಾಹಿಂ ಸಿ.ಎಚ್. ಮತ್ತು ಮರಿಯಮ್ಮ ಇಬ್ರಾಹಿಂರವರು ಉದ್ಘಾಟಿಸಿ ಮತ್ತು ಎಲ್ಲ ಅತಿಥಿಗಳನ್ನು ನಾವು ಇಲ್ಲಿ ಅವರ ಶುಭಾರಿಕೆ ಮತ್ತು ಸ್ವಾಗತ ಕಾರ್ಯಕ್ರಮ ನಡೀತಿದೆ. ಈ ಮಳಿಗೆಯನ್ನು ಇಬ್ರಾಹಿಂ ಮತ್ತು ಮರಿಯಮ್ಮರವರು ಉದ್ಘಾಟಿಸಿ ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮೇಡಮ್ ಅವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು. ಅವರ ಅನಿವಾರ್ಯ ಅಸೌಖ್ಯದ ಕಾರಣದಿಂದ ಅವರು ಆಗಲಿಲ್ಲ. ಇನ್ನೊಂದು ದಿವಸ ನಮ್ಮೊಟ್ಟಿಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಅವರಿಗೆ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ನಾನು ಫಸ್ಟಾಗಿ ಕಾಲ್ ಮಾಡಿದ್ದು ನಮ್ಮ ನಗರ ಪಂಚಾಯತಿನ ಪುರಸಭೆ ಉಪಾಧ್ಯಕ್ಷರಿಗೆ. ಅವರಿಗೆ ಕಾಲ್ ಮಾಡಿ ಕೇಳಿಕೊಂಡಾಗ ಅವರು ಅಧ್ಯಕ್ಷರ ನಂಬರನ್ನು ಅವರೇ ಕೊಟ್ಟರು. ನಾವು ಹೊರಗಿನವರು, ನಮಗೆ ಇಲ್ಲಿ ಪರಿಚಯ ಇಲ್ಲ. ಆದರೆ ಬಹಳ ಉತ್ತಮ ರೀತಿಯಲ್ಲಿ ನಮಗೆ ಒಂದು ಈ ಮಳಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ. ಮಾಡಿ ನಮ್ಮ ಸಮಯಕ್ಕೆ ಮುಂಚಿತವಾಗಿ ಆಗಮಿಸಿದ್ದಾರೆ. ಮೊದಲಾಗಿ ನಾನು ಎಲ್ಲ ಅತಿಥಿಗಳಲ್ಲಿ ಕ್ಷಮೆ ಕೇಳ್ತೇನೆ. ಯಾಕೆಂದರೆ ಟೈಮು ನಾವು 10 ಗಂಟೆಗೆ ಹೇಳಿದ್ದೇವೆ, 10:15 ಆಯಿತು. ಎಲ್ಲರಲ್ಲಿ ಸಹ ಮತ್ತೊಂದು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನೀವು ನಮಗೆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾದು ಉದ್ಘಾಟನೆ ನೆರವೇರಿಸಿಕೊಟ್ಟಿದ್ದೀರಿ. ಅದಕ್ಕೆ ಬೇಕಾಗಿ ಕ್ಷಮೆ ಕೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪುರಸಭೆಯ ಉಪಾಧ್ಯಕ್ಷರಾದ ಬಾಲಚಂದ್ರನ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಅತಿಥಿ ಇದೇ ಕೋರ್ಟ್ ರಸ್ತೆಯ ಸದಸ್ಯರು ಬಾಮಿ ಅಶೋಕ್ ಶೆಣೆಯವರು. ಅವರು ಮತ್ತೆ ಅವರು ಏನೋ ಬೆಳಿಗ್ಗೆ ಅನಿವಾರ್ಯ ಕಾರಣ ಇದೆ, ನಾವು ಸ್ವಲ್ಪ ಲೇಟ್ ಆಗ್ತದೆ. ನಿನ್ನೆ ನಾವು ಆಮಂತ್ರಣ ಪತ್ರಿಕೆ ಕೊಡುವಾಗ ಹೇಳಿದ್ದಾರೆ, ನಾನು ಮತ್ತೆ ಬಂದು ಸೇರಿಕೊಳ್ತೇನೆ, ನೀವು ಕಾರ್ಯಕ್ರಮ ಮಾಡಿದ್ದ. ಅವರಿಗೆ ಸಹ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರಿನ ಮಾಜಿ ಶಾಸಕರು ಸಂಜೀವ ಮಠನವರು, ಅವರು ಸಹ ಬರ್ತೇನೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಕಾರ್ಯಕ್ರಮ ಸೇರಿಕೊಳ್ಳಲು ಅವರಿಗೆ ಸಹ ನಾವು ಹಲವು ಅನುಪಸ್ಥಿತಿಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿಯ ಪಂಚಾಯತಿನ ಮಾಜಿ ಸದಸ್ಯರು, ಸಾಮಾಜಿಕ ನಾಯಕರಾದಂಥ ಮೊಹಮ್ಮದ್ ಅಲಿ ಅವರಿದ್ದಾರೆ. ಅವರು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಹೇಮನಾಥ್ ಶೆಟ್ಟಿ ಕಾವರು ಈಗ ಬರ್ತಾರೆ ಅಂತ ಹೇಳಿದ್ದಾರೆ. ಅವರಿಗೆ ಸಹ ಅವರ ಅನುಪಸ್ಥಿತಿಯಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಇಲ್ಲಿನ ಬಾರ್ ಅಸೋಸಿಯೇಷನ್ನ ಅದೇ ರೀತಿ ಒಳ್ಳೆ ಕ್ರಿಯಾಶೀಲರಾಗಿರುವಂಥ ಅವರು ನಿನ್ನೆ ಸಂಜೆ ನಮಗೆ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗೋದು ಅವರ ಆತ್ಮೀಯರು ಸುಮಾರು ಜನ ಸಿಕ್ಕಿದರು. ಅವರು ಸಹ ಇವರ ಬಗ್ಗೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಒಳ್ಳೆಯ ಗೌರವ ನ್ಯಾಯವಾದಿ ಸಹ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅಡ್ವೊಕೇಟ್ ಜಗನ್ನಾಥ್ ಇವರಿಗೆ ಸಹ ಆತ್ಮೀಯವಾಗಿ. ಅದೇ ರೀತಿ ನಾವು ಇಲ್ಲಿಯ ರೋಟರಿ ಸಂಸ್ಥೆಯ ಒಬ್ಬರನ್ನು ನಾವು ಅತಿಥಿಯಾಗಿ ಕರಿಬೇಕು. ಯಾಕಂತ ಹೇಳಿದರೆ ರೋಟರಿ ಸಾಮಾಜಿಕ ಕಳಕಳಿಯಿರುವ ಒಂದು ಸಂಸ್ಥೆ. ಎಲ್ಲ ರೀತಿಯಲ್ಲಿ ಸಮಾಜಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೊಡುವ ಒಂದು ಸಂಸ್ಥೆ ರೋಟರಿ. ಹಾಗೆ ರೋಟರಿಯ ಡಾಕ್ಟರ್ ಅವರು ನಾನು ಇನ್ವೈಟ್ ಮಾಡಿದಾಗ ಅವರು ಹೇಳಿದರು, ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಇದ್ದಾರೆ ಜಯರಾಜ್ ಭಂಡಾರಿ, ಅವರನ್ನು ನಾನು ನಿಮಗೆ ಅತಿಥಿಯಾಗಿ ನಮ್ಮ ಜಯರಾಜ್ ಭಂಡಾರಿ ಅವರು ಆಗಮಿಸ್ತಾರೆ. ಅವರಿಗೆ ಸಹ ಆತ್ಮೀಯವಾಗಿ. ಅದೇ ರೀತಿ ಡಾಕ್ಟರ್ ಅಜಯ್ ಅವರು ನಮ್ಮ ಆತ್ಮೀಯರು. ಅವರು ಬೇರೆ ಒಂದು ಆಪರೇಷನ್ ಇದೆ ಅಂತ ಹೇಳಿದರು, ಈಗ ಬರ್ತಾರೆ ಅಂತ ಹೇಳಿದ್ದಾರೆ ಸ್ವಲ್ಪ ವಿಷಯ. ಅವರಿಗೆ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಇಲ್ಲಿ ಅತಿಥಿಗಳನ್ನೆಲ್ಲ ಒಗ್ಗೂಡಿಸಲಿಕ್ಕೆ ಇನ್ನೊಬ್ಬರು ನಮ್ಮ ನಗರ ಸಭೆಯ ಸದಸ್ಯರು ರಿಯಾಜರವರು ಇಂಥವರು ಕರಿಬೇಕು, ಈ ವ್ಯವಸ್ಥೆ ಮಾಡಿದ್ದೀವಿ. ರಿಯಾಜರವರು ಆಗಮಿಸ್ತಾರೆ. ಅವರಿಗೆ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಅದೇ ರೀತಿ ನಮ್ಮ ಇಲ್ಲಿಯ
ಜಮಾತ್ ಅಧ್ಯಕ್ಷರಾದಂಥ ಅಬ್ದುಲ್ ರೆಹಮಾನ್ ಆಜಾದ್ರವರು ಆಗಮಿಸಿದ್ದಾರೆ. ಅವರಿಗೆ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಪುತ್ತೂರು ತಾಲೂಕು ಸಹಿತ ಜಮಾತ್ ಇದರ ಪ್ರಧಾನ ಕಾರ್ಯದರ್ಶಿಯಾದಂಥ ಅಬ್ದುಲ್ ರಜಾಕ್ ಹಾಜಿ ಅಡ್ಕೆಯವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಯುವ ಮುಖಂಡ ಮೋನು ಬಪ್ಪಳಿಗೆ ಅವರಿದ್ದಾರೆ, ಅವರಿಗೆ ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಇಲ್ಲಿ ಸಂಸ್ಥೆಯನ್ನು ನಡಿಬೇಕು, ಇದಕ್ಕೆ ಒಬ್ಬರು ನಮಗೆ ಸ್ಥಳಾವಕಾಶ ಕೊಟ್ಟು ನಮ್ಮನ್ನು ನೀವು ಇಲ್ಲಿ ಉದ್ಯಮ ನಡೆಸಿ ಅಂತೇಳಿ ನಮ್ಮನ್ನು ಪ್ರೇರೇಪಿಸಿದಂಥ ಇದರ ಕಟ್ಟಡ ಮಾಲಕರಾದಂಥ ಅಹ್ಮದ್ ಹಾಜಿ ಅಫ್ಸರ್ ಅವರಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಬ್ದುಲ್ಲಾ ಹಾಜಿ ಅಫ್ಸರ್ ಅವರಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬ್ಲ್ಯಾಕ್ ಡೈಮಂಡ್ ಗ್ರೂಪ್ಸ್ನ ಇಸಾಕ್ ಹಾಜಿ ಮಿತ್ತೂರ್ ಅವರಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೆರೆಯ ಟಾಪ್ ಅನಸರ್ ಅವರಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಆತ್ಮೀಯರಾದಂಥ ಸಿಯಾನ್ ದರ್ಬೆ ಅವರಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಖಲೀಲ್ ಅವರಿದ್ದಾರೆ, ಅವರನ್ನು ಸಹ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮ ಈ ಮಳಿಗೆ ಉದ್ಘಾಟನೆಗೊಂಡಿದೆ. ಇದಕ್ಕೆ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದಂಥ ಪುತ್ತೂರು ನಗರಸಭೆಯ ಉಪಾಧ್ಯಕ್ಷರಾದಂಥ ಬಾಲಣ್ಣರವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಭಾಳ ಸಂತೋಷ ಆಯಿತು ಅಂತ ಹೇಳಿದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಾಗ ಹೆಚ್ಚಾಗಿ ನಾವೆಲ್ಲ ದೊಡ್ಡ ದೊಡ್ಡ ಗಣ್ಯರನ್ನು ಕರೆದು ನಾವು ಉದ್ಘಾಟನೆ ಮಾಡೋದು. ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದರೆ, ಇದರ ಸಮೂಹ ಸಂಸ್ಥೆಗಳ ಕರ್ತರಾದಂತಹ ಇದರ ಮಾಲಕರು ಅವರು ತಂದೆ ಮತ್ತು ತಾಯಿ ಇವತ್ತು ಅದನ್ನು ಉದ್ಘಾಟನೆ ಮಾಡಿದ್ದೆ. ಇದು ನಾನು ಪ್ರಥಮ ಬಾರಿಗೆ ನಾನು ನೋಡಿದಂಥ ಒಂದು ಹಾಗೆಂತೇಳಿ ನಾನು ಇದನ್ನು ಅನುಸರಿಸಿದ್ದೆ. ನಾನು ನನ್ನ ಮಂಗಳ ಹೋಟೆಲ್ ಮಾಜಿ ಉಪಾಧ್ಯಕ್ಷರಾದ ನಮ್ಮ ಮೊಹಮ್ಮದ್ ಅವರಿಗೆ ಅವ್ರಿಗೆ ಗೊತ್ತುಂಟು. ನಾನು ಹೋಟೆಲ್ ಉದ್ಯಮ ಪ್ರಾರಂಭ ಮಾಡುವಾಗ ನನ್ನ ತಾಯಿಯಿಂದ ಅದನ್ನು ಉದ್ಘಾಟನೆ ಮಾಡಿಸಿದೆ. ಅದು ನನಗೆ ಭಾಳ ಖುಷಿ ಕೊಟ್ಟಿದ್ದು. ಹಾಗೆ ಇವತ್ತು ಅದನ್ನು ನೋಡಿದಾಗ ನನಗೆ ಮತ್ತೆ ಅದರ ನೆನಪಾಯಿತು. ಹಾಗೆ ಭಾಳ ಅದು ಈ ರೀತಿಯ ನಮ್ಮ ಸಂಪ್ರದಾಯ ಇಟ್ಟುಕೊಂಡಾಗ ಭಾಳ ಒಳ್ಳೆಯದಂತ ನನ್ನ ಒಂದು ಅನಿಸಿಕೆ. ಬಹುಶಃ ಎಲ್ಲರೂ ಗಣ್ಯರಿಗೆ ಸಹ ಭಾಳ ಸಂತೋಷ ಆಗಿದೆ ಅಂತ ನಾನು ನೆನೆಸ್ಕೊಳ್ತೀನಿ. ಹಾಗೆ ಇವತ್ತು ಏನು ಈ ಸಂಸ್ಥೆ ಇಲ್ಲಿ ಪ್ರಾರಂಭ ಪುತ್ತೂರಿಗೆ ಇಂಥ ಸಂಸ್ಥೆಗಳು ಬಹುತೇಕ ಇದೆ ಇಲ್ಲಿ. ಆದರೂ ಇಲ್ಲಿಯ ಜನರಿಗೆ ಬೇಕಾದಂಥ ಇವತ್ತು ನಾನು ಈ ಸಿದ್ಧ ಉಡುಪುಗಳನ್ನು ನೋಡಿದಾಗ ನನಗೆ ಸ್ವಲ್ಪ ವಿಭಿನ್ನವಾಗಿ ನನಗೆ ಅನಿಸಿತು. ಬಹುಶಃ ಇದರ ಸಂಪೂರ್ಣ ಸದುಪಯೋಗ ನಮ್ಮ ಪುತ್ತೂರಿನ ಜನತೆ ಪಡ್ಕೊಳ್ಬೇಕಂತ ಹೇಳುವಂತ ಆಶಿಸ್ತಾ, ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರು ಜಮಾತ್ನ ನಮ್ಮ ಮುಖ್ಯ ಮಸೀದಿಯ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಹಾಗೆ ಉಪಾಧ್ಯಕ್ಷರಲ್ಲಿ ನೀವು ರಜಾಕ್ ಮಾದಿ ಅಧ್ಯಕ್ಷರು, ಹಾಗೆ ಆಗಮಿಸಿದಂತಹ ನಮ್ಮ ಜಯರಾಜ್ ಭಂಡಾರಿಯವರು, ಹಾಗೆ ಇಸಾಕ್ರವರು, ಮತ್ತು ಈ ಕಟ್ಟಡದ ಮಾಲೀಕರಾದಂತಹ ಅಬ್ದುಲ್ರವರು, ಹಾಗೆ ದಾವೂದ್ ಮೋಹನ್ ಅವರು, ಹಾಗೆ ಖ್ಯಾತ ವಕೀಲರು ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ನಮ್ಮ ಜಗನ್ನಾಥ್ ಶೆಟ್ಟಿಯವರೇ, ಮತ್ತು ರಿಯಾಸ್ ದರ್ಬೆ, ಹಾಗೆ ನನ್ನ ಆತ್ಮೀಯರಾದಂಥ ನಗರಸಭಾ ಗೌರವಾನ್ವಿತ ಸದಸ್ಯರಾದಂತಹ ರಿಯಾಜ್ರವರೇ, ಹಾಗೆ ಬಂದಿರತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಭಾಳ ಸಂತೋಷ ಆಗ್ತಿದೆ ಇವತ್ತು. ಬಹುಶಃ ಪುತ್ತೂರಿಗೆ ಇಂಥ ಮಳಿಗೆಗಳು, ಅದೇ ಹೀಗೆ 9 ಮಳಿಗೆಗಳಂತ ಹೇಳಿದರೆ ಬಹುಶಃ ಭಾಳ ಅವರ ಶ್ರಮ ಇದೆ. ಹಾಗೆ ಅವರು ಕೊಡುವಂತಹ ಎಲ್ಲ ಉಡುಪುಗಳು ಗುಣಮಟ್ಟದಾಗಿರ್ದು ಅಂತ ಹೇಳ್ತಾರೆ. ಗುಣಮಟ್ಟದ ಜನರಿಗೆ ಉಪಯೋಗ ಆದಾಗ ಖಂಡಿತವಾಗಿ ಸಂಸ್ಥೆಯನ್ನು ಬೆಳೀಲಿಕ್ಕೆ ಪೂರಕವಾಗ್ತದೆ. ಅದೇ ರೀತಿಯಲ್ಲಿ ಇನ್ನು ಮುಂದೆ ಕೂಡ ಪುತ್ತೂರಿನಲ್ಲಿ ಇದು ಒಂದು ಸಂಸ್ಥೆ ಅಲ್ಲ, ಇನ್ನೂ 2-3 ಸಂಸ್ಥೆಗಳನ್ನು ಹುಟ್ಟುಹಾಕಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ಇಂಥ ಸಂಸ್ಥೆಗಳು ನಿಮ್ಮ ಮೂಲಕ ಪ್ರಾರಂಭವಾಗಿ ಜನಗಳು ಗುಣಮಟ್ಟದ ಉಡುಪುಗಳನ್ನು ತಗೊಂಡು ಅವರಿಗೆ ಸದುಪಯೋಗ ಅಂತ ಆಗಲಿ ಅಂತ ಹೇಳಿ, ಹಾಗೆ ಒಳ್ಳೆಯ ಸೇವೆಗಳನ್ನು ಕೊಟ್ಟು ಮುಂದೆ ಕೂಡ ಪುತ್ತೂರಿನಲ್ಲಿ ಹೇಗೆ ಈ ಹಿಂದೆ ಏನು 8 ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಉತ್ತಮ ಯಶಸ್ಸನ್ನು ಕಂಡಿದ್ದಾರೆ, ಹಾಗೆ ಪುತ್ತೂರಿನಲ್ಲಿ ಕೂಡ ಯಶಸ್ಸನ್ನು ಕಾಣಬೇಕು. ಹಾಗೆ ಸೀಮೆದೇವರಂಥ ಮಹಾಲಿಂಗೇಶ್ವರರು, ಹಾಗೆ ನಮ್ಮೆಲ್ಲರ ಧರ್ಮದ ದೇವರುಗಳು ಸಂಪೂರ್ಣ ನಿಮಗೆ ಆಶೀರ್ವಾದ ಮಾಡಿ ಇನ್ನೂ ಉನ್ನತ ರೀತಿಯಲ್ಲಿ ಈ ಸಂಸ್ಥೆ ಬೆಳೀಲಿ ಅಂತ ಹೇಳಿ ಶುಭ ಹಾರೈಸ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಲವ್ಲಿ ಸಿಲ್ಕ್ ಈ ಮಳಿಗೆ ಉದ್ಘಾಟನೆ ಮಾಡಿದಂಥ 𝐻 ಹಾಜಿ ಅವರ ದಂಪತಿಗಳೇ ಸೇರಿದಂಥ ಎಲ್ಲ ಮುಖ್ಯ ಅತಿಥಿ ಎಲ್ಲರ ಹೆಸರು ಹೇಳಿದ್ರು. ತುಂಬ ಉದ್ದಾಗ್ತದೆ, ಶಾರ್ಟೇ ಮಾಡಬೇಕಂತ ಹೇಳಿರ್ತಾವೆ. ಇವತ್ತು ವಿಶೇಷವಾಗಿ 9ನೇ ಮಳಿಗೆಯನ್ನು ಈ ಒಂದು ಮಾಲಕರು ಪ್ರಾರಂಭ ಮಾಡಿದ್ದಾರೆ ಪುತ್ತೂರಲ್ಲಿ. ಅವರು ಕಾಸರಗೋಡಿನವರು. ಈ ಕಟ್ಟಡದ ಮಾಲಕರು ಕೂಡ ಕಾಸರಗೋಡಿನವರು.
ಇಲ್ಲೆಲ್ಲ ಹೊರಗಿನವರು ಬಂದು ಉದ್ದಿಮೆ ತೊಡಗಿಸಿಕೊಂಡು ಯಶಸ್ವಿಯಾಗಿ ನಾವು ಕಾಣ್ತಾ ಇದ್ದೇವೆ. ಪುತ್ತೂರು ಭಾಳಷ್ಟು ಬೆಳೆಯುವಂಥ ಊರು. ಮಂಗಳೂರು ಬಿಟ್ಟರೆ ಅತಿ ದೊಡ್ಡ ಪಟ್ಟಣವಾಗಿ ಇವತ್ತು ಕಾಣುವಂಥದ್ದು ಪುತ್ತೂರು ನಗರ. ಈ ನಗರದಲ್ಲಿ ತುಂಬ ಉದ್ದಿಮೆಗಳು ಪ್ರಾರಂಭ ಆಗ್ತಾಯಿದೆ. ವರ್ಷಕ್ಕೆ 4-5 ಉದ್ದಿಮೆಗಳು ಪ್ರಾರಂಭವಾಗಿ ನೋಡ್ತಾ ಇದ್ದೇವೆ ನಾವು. ಆದರೆ ನನಗೆ ವಿಶೇಷವಾಗಿ ಕಂಡಿರೋ ಧೈರ್ಯ, ಯಾಕಂದರೆ ಪಕ್ಕದಲ್ಲಿ ದೊಡ್ಡ ಒಂದು ಮಳಿಗೆ ಇದೆ. ಆ ಮಳಿಗೆ ಪಕ್ಕವೇ ಇವತ್ತು ಇನ್ನೊಂದು ಮಳಿಗೆಯನ್ನು ಪ್ರಾರಂಭ ಮಾಡಬೇಕು, ಸ್ವಲ್ಪ ಧೈರ್ಯ ಬೇಕು. ಅದು ಕಾಸರಗೋಡಿನವ್ರಿಗೆ ಇದೆ ಅಂತ ನಾನು ಕಾಣ್ತದೆ ನನಗೆ. ಯಾಕಂತ ಹೇಳಿದರೆ ಅಬ್ದುಲ್ ನ್ಯಾಜಿ ಅವರು ನನ್ನ ಬಾಲ ಆತ್ಮೀಯರು. ಅವರು ಕಾಸರಗೋಡಿನ ಬಂದು ಇಲ್ಲಿ ಬಿಲ್ಡರ್ ಆಗಿ ಅವರು ತುಂಬ ಕಟ್ಟಡವನ್ನು ಕಟ್ಟಿ ಈ ಪುತ್ತೂರಿನ ನಗರದ ಅಭಿವೃದ್ಧಿಗೆ ಅವರು ಸಹಕಾರ ಮಾಡಿದವರು. ಇವತ್ತು ವಿಶೇಷವಾಗಿ ಈ ಒಂದು ಮಳಿಗೆ ಇಲ್ಲಿ ಭಾಳಷ್ಟು ದೊಡ್ಡ ಹೆಸರು ಇರುವಂಥ ಸಂಜೀವ ಶೆಟ್ಟಿಯ ಮಳಿಗೆ ಇದೆ, ರಾಧಾದಿಸಿ ಇದೆ, ಬೇರೆ ಬೇರೆ ತುಂಬ ಹೆಸರುವಾಸಿಯಾದಂಥ ಮಳಿಗೆಗಳಿವೆ. ಇವತ್ತು ಅದರಲ್ಲಿ ನಾನು ಈ ಸಾಹಸ ಪ್ರವೃತ್ತಿ ಇರುವುದು ನಮ್ಮ ಮುಸ್ಲಿಂ ಸಮುದಾಯದ ಹುಡುಗರಲ್ಲೇ ನಾನು ತಿಳ್ಕೊಂಡಿದ್ದೇನೆ. ಯಾಕಂತ ಹೇಳಿದರೆ ಪುತ್ತೂರು KSRTC ಕಾಂಪ್ಲೆಕ್ಸ್ ಆಯಿತು, ಅಲ್ಲಿ ವಾಣಿಜ್ಯ ಸಂಕೀರ್ಣ ಇತ್ತು. ಅದರಲ್ಲಿ 90 ಭಾಗ ರಿಸ್ಕ್ ತಗೊಂಡು ವ್ಯಾಪಾರ ಮಾಡಿದ್ರು ನಮ್ಮ ಹುಡುಗರು, ವಿಶೇಷವಾಗಿ ನಮ್ಮ ಹುಡುಗರು. ಇನ್ನೊಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಸಹಕಾರ ಮಾಡಿದ ಬಪ್ಪಳಿಗೆಯವರು. ಈ ಬಪ್ಪಳಿಗೆಯವರು ವ್ಯಾಪಾರ ಮಾಡೋದ್ರಲ್ಲಿ ಭಾಳ ಹುಷಾರು. ನೀವು ನೋಡಿಬೇಕಾದ್ರೆ ಸಂತೆ ವ್ಯಾಪಾರದಲ್ಲಿ ಬಪ್ಪಳಿಗೆಯವರು ಅಷ್ಟು ವ್ಯಾಪಾರ ಮಾಡಿದವರು ಯಾರೂ ಇಲ್ಲ. ನಾನು ಕೂಡ ಪ್ರಾರಂಭದಲ್ಲಿದ್ದದ್ದು ಬಪ್ಪಳಿಗೆಯಲ್ಲಿ. ನಾನು ಪುತ್ತೂರಿಗೆ ಬಂದು ನಾವು ಮನೆ ಮಾಡಿ ಕೂತದ್ದು ಬಪ್ಪಳಿಗೆಯಿಂದ, ನಿಮ್ಮ ಅಜ್ಜನ ಮನೆ. ಹಾಗೆ ಇವತ್ತು ಒಂದು ಮಳಿಗೆಯನ್ನು ಪ್ರಾರಂಭ ಮಾಡಬೇಕಿದ್ರೆ ಇಲ್ಲಿ ಆ ಸ್ಥಿತಿಗತಿಯನ್ನು ಅರ್ಥಕೊಂಡು ಮಾಡಬೇಕಾಗ್ತದೆ. ವ್ಯಾಪಾರ ಉದ್ದಿಮೆಗೆ ಹಣ ಆಗಬೇಕಿದ್ರೆ, ಯಾಕಂತಂದರೆ ಅದು ಸುಲಭ ಅಲ್ಲ. ಅದು ಒಳ್ಳೆ ರೀತಿಯ ಒಂದು ವಿಶಾಲವಾದಂಥ ಒಂದು ಈ ಕಟ್ಟಡದಲ್ಲಿ ಒಂದು ಮಳಿಗೆ ಪ್ರಾರಂಭವಾಗಿದೆ. ಇವತ್ತು ಯಶಸ್ವಿ ಆಗಲಿ. ಬಾಲಚಂದ್ರ ಹೇಳಿದರು. ವಿಶೇಷವಾಗಿ ಇನ್ನೊಂದು ನೆನೆಸಿಕೊಂಡದ್ದು ಅಂತ ಹೇಳಿದರೆ ಬಾಲಚಂದ್ರ ಅವರೊಂದು ಮಾತು ಹೇಳಿದರು. ಇವರು ಯಾರು ಈ ಮಳಿಗೆಯ ಮಾಲಕರಿದ್ದರೆ ಅವರ ತಂದೆ ತಾಯಿಯ ಮೂಲಕ ಇವತ್ತು ಒಂದು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ. ಇಲ್ಲಾಂದರೆ ನಾವು VIP ಕರಿತೇವೆ, ಮಂತ್ರಿಗಳನ್ನು ಕರಿತೇವೆ, ಬೇರೆ ಬೇರೆಯವರನ್ನು ಕರೆದು ಅವರಲ್ಲಿ ಮಾಡ್ತೇವೆ. ಆದರೆ ಮೊದಲು ನಮಗೆ ಪ್ರಥಮ ಸ್ಥಾನ ಕೊಡಬೇಕದು ನಮ್ಮ ತಾಯಿ ತಂದೆಯವರಿಗೆ. ಅವರ ಆಶೀರ್ವಾದ, ಅವರ ದುವಾದಿಂದಾಗಿ ನಮ್ಮ ಶ್ರೇಯಸ್ಸು ಇದೆ ಅಂತೇಳಿ ತಿಳ್ಕೊಂಡು ಇವತ್ತು ಮಾಲಕರು, ಈ ಒಂದು ಸಂಸ್ಥೆಯ ಮಾಲಕರು ಇವತ್ತು ಅವರ ತಂದೆ ತಾಯಿಯಂದ್ರ ಮೂಲಕ ಇವತ್ತು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಒಳ್ಳೆ ರೀತಿಯ ವ್ಯಾಪಾರ ಧರ್ಮವನ್ನು ಉಳಿಸ್ಕೊಳ್ಬೇಕು. ಯಾಕಂತೇಳಿ ನಮ್ಮ ಇಸ್ಲಾಂ ಧರ್ಮದಲ್ಲಿ ಕೂಡ ಹೇಳಿದೆ, ಎಲ್ಲ ಧರ್ಮದಲ್ಲಿ ಹೇಳಿದ್ದಾರೆ. ವ್ಯಾಪಾರ ಧರ್ಮ ಪಾಲಿಸಿಕೊಂಡು ಇವತ್ತು ಎಲ್ಲರಿಗೆ ಸೇವೆ ಕೊಡೋದ್ರ ಮೂಲಕ ಇವತ್ತು ನಿಮ್ಮ ಕಸ್ಟಮರನ್ನು ಸೆಳಿಬೇಕಿದ್ರೆ ಸರ್ವಿಸ್ ಇದ್ದರೆ ಮಾತ್ರ ಬರ್ತಾರೆ. ನಗುಮುಖದಿಂದ ಸ್ವಾಗತ ಮಾಡಿ ಅವ್ರಿಗೆ ಒಳ್ಳೆ ರೀತಿಯ ಸರ್ವಿಸ್ ಕೊಟ್ಟರೆ ಮಾತ್ರ ವ್ಯಾಪಾರ ಬೆಳೆಯುವಂಥದ್ದು. ಇವತ್ತು ಆ ರೀತಿಯಲ್ಲಿ ತಾವು 9ನೇ ವ್ಯಾಪಾರ ಮಳಿಗೆಯನ್ನು ಪ್ರಾರಂಭ ಮಾಡಿದ ಕಾರಣ ತುಂಬ ಅನುಭವ ಇರ್ಬೋದು ನಾನು ತಿಳ್ಕೊಂಡಿದ್ದೇನೆ. ದಯವಿಟ್ಟು ಪುತ್ತೂರಿನ ಜನರು ಸಹಕಾರ ಮಾಡ್ತಾರೆ, ನೀವು ಯಶಸ್ವಿ ಆಗಲಿ ಅಂತೇಳಿ ನಾನು ಹಾರೈಸ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಮಾಲಕರ ತಂದೆ ತಾಯಿಯವರೇ ಮತ್ತು ಮಾಲಕರೇ ಮತ್ತು ಸಿಬ್ಬಂದಿ ವರ್ಗದವರೇ ಮತ್ತು ಸಾರ್ವಜನಿಕರೇ, ಈ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಮೂಡಿಬಂತು. ಯಾಕೆಂತೇಳಿದರೆ ಈಗಾಗಲೇ ಮಾತಾಡಿದಂಥ ಅತಿಥಿಗಳು ಹೇಳಿದರು, ಹಿರಿಯರಿಗೆ ಗೌರವ ಕೊಟ್ಟು ಆಮೇಲೆ ಇವರು ಇನ್ವಿಟೇಷನ್ ನನಗೆ ಕೊಡಲಿಕ್ಕೆ ಬಂದಾಗಿನಿಂದ ಇವರನ್ನು ಗಮನಿಸ್ತಾ ಇದ್ದೇನೆ ನಾನು. ಇವತ್ತು ಕೂಡ ತುಂಬ ನಯವಿನಯ, ಈ ನಯವಿನಯವನ್ನು ನೀವು ನಿಮ್ಮ ಗ್ರಾಹಕರಲ್ಲಿ ಕೂಡ ತೋರಿಸಿದರೆ ಖಂಡಿತವಾಗಿಯೂ ಯಶಸ್ಸು. ಈಗಾಗಲೇ ಯಶಸ್ವಿ ಆಗಿದ್ದಾರೆ. 9 ಕಡೆ ಉದ್ದಿಮೆ ಮಾಡಿ ಇಲ್ಲಿ ಸಾಕಷ್ಟು ಗ್ರೌಂಡ್ ರಿಯಾಲಿಟಿ ಪಡ್ಕೊಂಡೇ ಇಲ್ಲಿ ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಕಾಂಪಿಟಿಷನ್ಸ್ ಬಗ್ಗೆ ಹೇಳಿದರು. ಹೆಲ್ದಿ ಕಾಂಪಿಟಿಷನ್ಸ್ ಆಗುವಾಗ ಗ್ರಾಹಕರಿಗೂ ಒಳ್ಳೆಯದು ಮತ್ತು ಮಾಲಕರಿಗೂ ಒಳ್ಳೆಯದು. ಹೆಲ್ದಿ ಕಾಂಪಿಟಿಷನ್ ಇದ್ದರೆ ಮಾತ್ರ ಅಲ್ಲಿ ವ್ಯಾಪಾರ ಉದ್ದಿಮೆ ಬೆಳೆಯಲು ಖಂಡಿತ ಸಹಕಾರಿ. ಈಗಾಗಲೇ ಜಿಲ್ಲಾ ಕೇಂದ್ರವಾಗಿ ಬೆಳೆಯುತ್ತಿರುವ ಪುತ್ತೂರಿಗೆ ಇಂತಹ ಒಂದು ಉದ್ದಿಮೆಗಳು ಖಂಡಿತ ಅವಶ್ಯಕತೆ. ಎಕ್ಸ್ಕ್ಲೂಸಿವ್ಲಿ ಸಿಲ್ಕ್ ಈ ಒಂದು ಪ್ರಯೋಜನ ಪುತ್ತೂರಿಗೆ ಖಂಡಿತ, ಪುತ್ತೂರು ಜನತೆಗೆ ಖಂಡಿತ ಇದೆ. ಹಬ್ಬ ಹರಿದಿನಗಳಲ್ಲಿ ಅಥವಾ ಜಾತ್ರೆ ಟೈಮಲ್ಲಿ ಅಥವಾ ಸೀಸನಲ್ಲಿ ಇಲ್ಲಿ ಎಲ್ಲ ಅಂಗಡಿಗಳು ತುಂಬಿ ತುಳುಕ್ತಾ ಉಂಟು. ಇಲ್ಲಿಂದ ಮಂಗಳೂರಿಗೆ ಕೂಡ ಹೋಗ್ತಾರೆ ಪರ್ಚೇಸಿಗೆ. ಆ ಮಂಗಳೂರಿಗೆ ಹೋಗುವನ್ನು ತಪ್ಪಿಸಿದರೆ ಪುತ್ತೂರಿನ ಯಾವ ಶಾಪಿಗೂ ಖಂಡಿತವಾಗಿಯೂ ವ್ಯಾಪಾರ ಕಡಿಮೆ ಆಗಲಿಕ್ಕಿಲ್ಲ ಅಂತ ಹೇಳುತ್ತಾ, ನೀವು ಬೆಂಗಳೂರಲ್ಲಿ ಸಿಗುವಂತಹ ದರಗಳಲ್ಲಿ ಇಲ್ಲಿ ಕೊಟ್ಟರೆ ತಾಳ್ಮೆ ಬೇಕು. ನಿಮಗೆ ಗೊತ್ತಿರ್ಬೋದು, 9 ವರ್ಷ 9 ಶಾಪ್ ಮಾಡಿದ್ದೀರಿ, 22 ವರ್ಷದ ಅನುಭವ ಉಂಟು.
ಆದರೆ ವ್ಯಾಪಾರದಲ್ಲಿ ತಾಳ್ಮೆ ಬೇಕು, ಯಾವುದೇ ವೃತ್ತಿಯಲ್ಲಿ ತಾಳ್ಮೆ ಬೇಕು. ಇವತ್ತಿಂದ ನಾಳೆಗೆ ಖಂಡಿತವಾಗಿಯೂ ಅದು ಬೆಳೆಯಲು ಸಾಧ್ಯವಿಲ್ಲ. ಈ ಒಂದು ಸಮಾರಂಭದಲ್ಲಿ ಬಹಳ ಸುಂದರವಾದ ಒಂದು ಈ ಶಾಪನ್ನು ಸಜ್ಜುಗೊಳಿಸಿದ್ದೀರಿ. ಗ್ರಾಹಕರಿಗೆ ಖಂಡಿತವಾಗಿ ಆಕರ್ಷಣೆ ಆಗ್ತದೆ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ಈ ಒಂದು ಸಮಾರಂಭದಲ್ಲಿ ಅತಿಥಿಯನ್ನಾಗಿ ಮಾಡಿದ್ದೀರಿ. ಅದಕ್ಕೂ ಮತ್ತು ಒಟ್ಟಾಗಿ ನಿಮಗೆ ಶುಭವನ್ನು ಕೊಡ್ತೇನೆ. ಜೈ ಹಿಂದ್. ಶುಭ ಮುಂಜಾನೆಯ ವಂದನೆಗಳು. ಸ್ನೇಹಿತರೆ, ನಮ್ಮ ಪುತ್ತೂರು ನಗರ ಬಹಳಷ್ಟು ವೇಗದಲ್ಲಿ ಈಗ ಬೆಳೀತಾ ಇದೆ. ಬಹುಶಃ ಕೆಲವೇ ವರ್ಷಗಳಲ್ಲಿ ನಾವು ಒಂದು ಜಿಲ್ಲಾ ಕೇಂದ್ರವಾಗಿ ಮೂಡಿ ಬರಲಿಕ್ಕಿದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಜವಳಿ ವ್ಯಾಪಾರ ಇದೊಂದು ಎಲ್ಲ ಪುತ್ತೂರಿನ ನಾಗರಿಕರಿಗೆ ಇರುವ ಒಂದು ಬಹಳ ಅವಶ್ಯಕ ಮಳಿಗೆ. ದೂರದ ಮದುವೆ ಮುಂಜಿ ಸಮಾರಂಭಗಳಿಗೆ ದೂರದ ಕಾಂಜಿಗೆ ಹೋಗುವ ಬದಲು ಕೈಗೆ ಎಟಕುವ ದರದಲ್ಲಿ ಪುತ್ತೂರಲ್ಲಿ ಸಿಗುವ ಒಂದು ಉದ್ದೇಶದಿಂದ ಲವ್ಲಿ ಸಿಲ್ಕ್ ಅವರು ತಮ್ಮ 10ನೇ ಮಳಿಗೆಯನ್ನು ಇಲ್ಲಿ ಇವತ್ತಿನ ದಿನ ಲೋಕಾರ್ಪಣೆ ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಪುತ್ತೂರಿನ ಜನತೆ ಮಾಡಲಿ. ಪುತ್ತೂರಿನ ಗ್ರಾಹಕರಿಗೆ ಬಹಳ ಒಂದು ಎಫೋರ್ಡೆಬಲ್ ರೇಟಲ್ಲಿ ಸಿಗಲಿ ಎಂದು ನಾನು ಹಾರೈಸುತ್ತಾ, ನನಗೆ ರೋಟರಿ ಕ್ಲಬ್ನ ಒಂದು ಪ್ರತಿನಿಧಿಯಾಗಿ ನನ್ನನ್ನು ನೀವು ಕರೆದಿದ್ದೀರಿ. ನಿಮಗೆಲ್ಲರಿಗೂ ವಂದಿಸುತ್ತಾ ಎಲ್ರಿಗೂ ಶುಭವಾಗಲಿ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಮಳಿಗೆಯನ್ನು ಉದ್ಘಾಟಿಸಿದಂಥ ದಂಪತಿಗಳೇ, ವೇದಿಕೆ ಮುಂದಿರುವಂತಹ ನನ್ನ ಸಹೋದರ ಸಹೋದರಿಯರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ 2ನೇ ಪಟ್ಟಣವಾಗಿ ಬೆಳೆಯುತ್ತಾ ಬರುವಂತಹ ಈ ಪುತ್ತೂರಿನಲ್ಲಿ ಅನೇಕ ಮಳಿಗೆಗಳು ಪ್ರಾರಂಭಗೊಂಡಿತ್ತು. ಈಗಾಗಲೇ ಬಹಳ ಯಶಸ್ಸನ್ನು ಕಾಣ್ತಾ ಇದೆ. ಅದೇ ರೀತಿ ನಮ್ಮ ಲವ್ಲಿ ಸಿಲ್ಕ್ನವರು ಕೂಡ ಈಗಾಗಲೇ ಅವರು ಹೇಳಿದರು ಇದು 9ನೇ ಶಾಖೆ ಅಂತೇಳಿ. ತುಂಬ ಸಂತೋಷ. ಯಾಕಂತೇಳಿದರೆ ಇಲ್ಲಿಯೂ ಒಂದು ಅವಶ್ಯಕತೆ ಇದೆ ಪುತ್ತೂರಿನಲ್ಲಿ. ಅವರು ಈಗಾಗಲೇ ಅದನ್ನು ಓಪನ್ ಮಾಡಿದ್ದಾರೆ. ಈ ಉಡುಪು ಅಂತೇಳಿದರೆ ಪ್ರತಿಯೊಬ್ಬರಿಗೂ ಒಂದು ಆಹಾರದ ಮತ್ತೆ ಬೇಕಾದಂಥ ಒಂದು ವಸ್ತು. ಯಾಕಂದರೆ ಉಡುಪಿಲ್ಲದ ಯಾವ ಆಹಾರ ಕಳೆದ ಮೇಲೆ ಬರುವುದೇ ಉಡುಪು. ಆಗ ಪ್ರತಿಯೊಬ್ಬರಿಗೂ ಎಲ್ಲ ಕಡೆಯಲ್ಲಿಯೂ ಉಡುಪಿನ ಬಗ್ಗೆ ಬಹಳ ಸಂತೋಷ. ನಮ್ಮ ಮನೆಯವರಾಗಲಿಯೂ 2ನೇದು ಉಡುಪು ಬೇಕಂತೇಳಿ, ಅಂದರೆ ಎಲ್ಲದರಿಗೂ ಸಹ ಒಂದು ಸಂತೋಷ. ಅಂತಹ ಈ ಉಡುಪಿನ ಒಂದು ವ್ಯಾಪಾರ ಮಳಿಗೆಯು ಈಗಾಗಲೇ ಪ್ರಾರಂಭ ಮಾಡೋದು ಭಾಳ ಸಂತೋಷ ಆಗಿದೆ. ಇದು ಬಹಳ ಯಶಸ್ವಿಯಾಗಿ ಮುಂದೆ ಹೋಗಲಿ. ಇವರಿಗೆ ನಾನು ಶುಭ ಹಾರೈಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ದಿ ಕಂಪ್ಲೀಟ್ ವೆಡ್ಡಿಂಗ್ ಆ್ಯಂಡ್ ಫ್ಯಾಮಿಲಿ ಕಲೆಕ್ಷನ್ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಇಲ್ಲಿ ನೆರೆದಿರುವಂಥ ನಮ್ಮ ಪುತ್ತೂರಿನ ಎಲ್ಲ ಹಿರಿಯ ಕಿರಿಯ ಗಣ್ಯರೇ, ಮೊದಲನೇದಾಗಿ ಭಾಳ ಅಚ್ಚುಕಟ್ಟಾದಂಥ ಒಂದು ಉದ್ಘಾಟನಾ ಸಮಾರಂಭ ಇಲ್ಲಿ ನಡೆಯಿತು. ನಮ್ಮ ಎಲ್ಲ ಗಣ್ಯರು ಈಗ ಹೇಳಿದ ಹಾಗೆ ತಂದೆ ತಾಯಿಯಿಂದ ಒಂದು ವ್ಯಾಪಾರ ಶುರು ಮಾಡಿದರೆ ಅವರು ಯಾವಾಗಲೂ ತಮ್ಮ ಮಕ್ಕಳ ಮುಂದಿನ ಗುರಿಯನ್ನು ಆಲೋಚನೆ ಮಾಡಿಕೊಂಡಿರುವರು. ಅವರ ಆಶೀರ್ವಾದ, ಅವರ ದುವಾ ಸದಾಕಾಲ ಇರ್ತದೆ. ಅವರ ಕೈಯಿಂದ ಒಂದು ಉದ್ಘಾಟನೆಗೊಂಡಂಥ ಒಂದು ಶಾಪ್ ಮಳಿಗೆ ಅದು ಖಂಡಿತ ಯಶಸ್ಸು ಕಾಣ್ತದೆ. ಅದರಲ್ಲಿ ಯಾವುದೇ ಒಂದು ಯಾವ ಧರ್ಮದಲ್ಲಿ ಬೇಕಿದ್ದರೆ ಹೇಳುವುದು ಹಾಗೆ ತಂದೆ ತಾಯಿಯ ಆಶೀರ್ವಾದ ಇದೆ, ಅವನಿಗೆ ಏನನ್ನು ಬೇಕಿದ್ದರೂ ಸಾಧಿಸ್ಬೋದು. ಅದೇ ರೀತಿ ನೀವು ಪುತ್ತೂರಿನ ಜನತೆಗೆ ಒಳ್ಳೆಯದಾದಂತಹ ವಸ್ತ್ರಗಳನ್ನು, ಉಡುಪುಗಳನ್ನು ನೀಡ್ತೀರಿ. ಯಾಕಂತೇಳಿದರೆ ನಿಮಗೆ ಈಗಾಗಲೇ ಒಂದು 8 ಶಾಪ್ ಇದೆ. ಇದು ನಿಮ್ಮ 9ನೇ ಮಳಿಗೆ. ನೀವು ಉತ್ತಮ ರೀತಿಯಲ್ಲಿ ಪುತ್ತೂರಿನ ಜನತೆಗೆ ತಮ್ಮ ಸೇವೆಯನ್ನು ನೀಡುತ್ತೀರಿ ಎಂಬ ಭರವಸೆ ನಮಗಿದೆ. ಇದರ ಒಳಗೆ ನೋಡುವಾಗಲೇ ನಮಗೆ ಗೊತ್ತಾಗ್ತಾ ಇದೆ. ಯಾಕಂತೇಳಿದರೆ ಪುತ್ತೂರಿಗೆ ಸಂಬಂಧಿಸಿದಂತಹ ಎಲ್ಲ ವಸ್ತ್ರಗಳು ಇಲ್ಲಿ ಲಭ್ಯವಾಗ್ಬೋದು. ನೀವು
ಇನ್ನು ಮುಂದಕ್ಕೆ ಈ ಪುತ್ತೂರಲ್ಲಿ ಇನ್ನು ನಿಮ್ಮ 2ನೇ ಸಂಸ್ಥೆ ಕೂಡ ಇಲ್ಲಿ ಬರಲಿ ಎಂಬ ಶುಭಾಶಯವನ್ನು ಮತ್ತು ದುಆವನ್ನು ಮಾಡುತ್ತಾ ನಮಗೆ ಅವಕಾಶ ಮಾಡಿಕೊಟ್ಟಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.